ವಿಟ್ಲದ ಅರಮನೆ ರಸ್ತೆಯ ಶ್ರೀನಿವಾಸ್ ಕಾಂಪ್ಲೆಕ್ಸ್ನ 2ನೇ ಮಹಡಿಯಲ್ಲಿ ವಿಠಲ್ ಜಿಎಸ್ಪಿ ಸೌಹಾರ್ದ ಸಹಕಾರಿ ನಿಯಮಿತದ ಉದ್ಘಾಟನಾ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ನಿಯಮಿತವನ್ನು ಉದ್ಘಾಟಿಸಿದ ಮಂಗಳೂರು ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರಾಪುರ ಮಾತನಾಡಿ, ದೇಶ ಸೂಪರ್ ಪವರ್ ಆಗಲು ಸಹಕಾರಿ ಸಂಘಗಳ ಪಾತ್ರ ಬಹಳಷ್ಟಿದೆ. ಸದಸ್ಯರ ವಿಶ್ವಾಸ ನಂಬಿಕೆಗಳಿಗೆ ಸಂಘ ಪೂರಕವಾಗಿ ಸ್ಪಂದಿಸಿದಾಗ ಕ್ಷಿಪ್ರ ಬೆಳವಣಿಗೆಯನ್ನ ಕಾಣಬಹುದು. ವಿಟ್ಲದ ಬೆಳವಣಿಗೆಯಲ್ಲಿ ಜಿಎಸ್ಪಿ ಸಮಾಜದ ಕೊಡುಗೆ ಬಹಳಷ್ಟು ಇದ್ದು, ವಿಟ್ಲ ಸಾರ್ವಜನಿಕ ಕ್ಷೇತ್ರದ ತೊಟ್ಟಿಲು ಎಂದು ಹೇಳಿದರು. 2 ವರ್ಷ ಹಿಂದೆ ಜಗತ್ತಿನಲ್ಲಿ ಅತ್ಯಂತ ಭೀಕರ ಕ್ಷಾಮ ಇರುವ ಸಂದರ್ಭದಲ್ಲಿ ಕೂಡ ಈ ಜಗತ್ತಿನಲ್ಲಿ ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡಿದ, ಜಗತ್ತನ್ನು ಹೆಚ್ಚು ಎಕ್ಸ್ಪೋರ್ಟ್ ಮಾಡಿದ ಮೊದಲ ದೇಶ ಇದ್ರೆ ಅದು ಭಾರತ. ಇದಕ್ಕೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಗ್ರೀನ್ ರೆವಲ್ಯೂಷನ್ನ ಹಿಂದೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದ್ದಾವೆ. 8.5 ಲಕ್ಷ ಸಹಕಾರಿ ಸಂಸ್ಥೆಗಳು. ಗ್ರೀನ್ ರೆವಲ್ಯೂಷನ್ ಆದಮೇಲೆ ವೈಟ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ವೈಟ್ ರೆವಲ್ಯೂಷನ್ ಅಂದರೆ ಪುತ್ತೂರು ಶಾಸಕ ಸಂದೀಪ ಮಠಂದೂರು ಅವರು ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿ, ಶ್ರಮ ಪರಿಶ್ರಮ ಇದ್ದಾಗ ಮಾತ್ರ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಸ್ನೇಹ ಮನೋಭಾವವನ್ನು ಇಟ್ಟುಕೊಂಡು ಸಹಕಾರಿ ನಡೆದಾಗ ಅರ್ಥಪೂರ್ಣವಾಗುತ್ತದೆ. ವೃತ್ತಿಪರರು, ಸಮುದಾಯದವರು ಅವರೇ ಸೌಹಾರ್ದ ಸಹಕಾರಿಯ ಸ್ಥಾಪನೆಗೆ ಮುಂದಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಒಂದು ಅರ್ಥ ಬರುವ ಹಾಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಶ್ರಮ ಪರಿಶ್ರಮದಿಂದ ಮಾತ್ರ ತಾನು ಅಭಿವೃದ್ಧಿ ಆಗಬಹುದು, ಸಮಾಜವು ಅಭಿವೃದ್ಧಿ ಆಗಬಹುದು. ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥದ್ದೇ ಶ್ರಮಮಯವಾಗಿ ಹೇಳ್ತೀವಿ. ಎಲ್ಲರ ಸುಖವನ್ನು ಬಯಸುವಂಥದ್ದೇ ನಮ್ಮ ಉದ್ದೇಶ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಿ ರಾಧಾಕೃಷ್ಣ ಪೈ ಅವರು ಮಾತನಾಡಿ, ಸಮಾಜ ಎಲ್ಲಾ ಕ್ಷೇತ್ರಗಳಲ್ಲಿ ವಿಟ್ಲ ಜಿಎಸ್ಪಿ ಸಮಾಜ ಬಂಧುಗಳ ಸಹಕಾರವಿದೆ. ಸಹಕಾರಿಯ ಬೆಳವಣಿಗೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಹೇಳಿದರು. ಜೈನ ಬಸದಿ ಆಗಲಿ, ಧಾರ್ಮಿಕ ಕೇಂದ್ರಗಳಾಗಲಿ, ಆಸುಪಾಸಿನ ಎಲ್ಲ ಸಾಮಾಜಿಕ, ಕ್ರೀಡೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ವ ರೀತಿಯ ಆರ್ಥಿಕ ಹಾಗೂ ಎಲ್ಲ ರೀತಿಯ ಸಹಾಯ ನಮ್ಮ ವಿಟ್ಲ ಜಿಎಸ್ಪಿ ಸಮಾಜದಿಂದ ಎಲ್ಲ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇನ್ನೂ ನಾನು ಹೆಚ್ಚು ಹೆಮ್ಮೆ ಪಡ್ತೇನೆ. ಇದೆಲ್ಲವನ್ನು ನೀವು ಊರಿನವರು ಗುರುತಿಸಿಕೊಂಡಿದ್ದೀರಿ, ಅದೇ ರೀತಿ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗೆ ನಮ್ಮ ಇವತ್ತಿನ ಈ ಜಿಎಸ್ಪಿ ಸೌಹಾರ್ದ ನಿಯಮಿತ ಬೆಳಕಿಗೆ ನಿಮ್ಮೆಲ್ಲರ ಇನ್ನೂ ಹೆಚ್ಚಿನ ಸಹಕಾರವನ್ನು ನಾವು ನಿರೀಕ್ಷಿಸುತ್ತೇವೆ ಹಾಗೂ ಕೇಳಿಕೊಳ್ತಾ ಇದ್ದೇವೆ. ವಿಟ್ಲ ಶಾಲೆಗೆ ಇದಲ್ಲದೆ ನಮ್ಮ ವಿಟ್ಲ ಶಾಲೆಯಲ್ಲಿ ಒಂದು 120 ಬಡ ವಿದ್ಯಾರ್ಥಿಗಳಿಗೆ ಶ್ರೀಯುತ ಸುಭಾಷ್ ನೂತನ ಸದಸ್ಯರಾದ ರಾಘವೇಂದ್ರ ಪೈ ಅವರನ್ನ ಗುರುತಿಸಲಾಯಿತು. ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ಎಲ್ಎನ್ ಕೂಡೂರು, ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಚಂದ್ರಶೇಖರ್ ಭಟ್, ಕನ್ಯನ ಭಾರತ ಸೇವಾಶ್ರಮದ ಕಾರ್ಯದರ್ಶಿ ಈಶ್ವರ ಭಟ್ ಶುಭ ಹಾರೈಸಿದ್ರು. ಮಂಗಳೂರು ಲೆಕ್ಕ ಪರಿಶೋಧಕ ಜಗನ್ನಾಥ್ ಕಾಮತ್ ತಂತ್ರಾಂಶ ಅನಾವರಣಗೊಳಿಸಿದ್ರು. ನಿವೇದಿತಾ ಗೋಕುಲ್ನಾಥ್ ಪ್ರಭು ಠೇವಣಿ ಪತ್ರಗಳ ಹಸ್ತಾಂತರ ಮಾಡಿದ್ರು. ಉಪಾಧ್ಯಕ್ಷ ಎಂ ಸುಭಾಷ್ ಚಂದ್ರ ನಾಯಕ್, ಹಿರಿಯ ಉದ್ಯಮಿ ವೆಂಕಟೇಶ್ ಭಟ್, ಸೌಹಾರ್ದ ಸಹಕಾರಿಯ ನಿರ್ದೇಶಕರಾದ ಎಂ ರಾಧಾಕೃಷ್ಣ ನಾಯಕ್, ನಿರ್ದೇಶಕ ಪಿ ಸುಬ್ರಾಯ ಪೈ, ಎಂ ಹರೀಶ್ ನಾಯಕ್, ಎನ್ ನವನೀತ್ ಭಟ್, ನಿರ್ದೇಶಕ ವಿ ರಾಮದಾಸ್ ಶೆಣಿ, ಎಂ ನಿತ್ಯಾನಂದ ನಾಯಕ್, ಶ್ರೀಧರ್ ಪೈ, ಕೆ ಕೃಷ್ಣ ಪ್ರಸಾದ್, ಕೆ ಮುರಳೀಧರ್ ಭಟ್, ಕೆ ಪ್ರೀತಾ ಭಟ್, ವೀಣಾ ವಿ ಪೈ, ಸುಮನಾ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.